ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಡು ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಒದಗಾಯಿನ 37 ಲಕ್ಷದ ಹೆಚ್ಚಿಗೆ ಅನುದಾನದ ಅಭಿವೃದ್ಧಿ ಕಾಮಗಾರಿಗಳ ಉದಿಪನನ್ನು ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಮಾಡೂರು ಬಲ್ಯ ಪರಿಸರಡು ಬುಧವಾರ ಬಯ್ಯಗೆ ನಡಪಾಯಿರು. ಮಾಡೂರು ಬಲ್ಯ ಪರಿಸರಡು ಬಲ್ಯ ಬ್ರಹ್ಮಮುಗೇರ ಶ್ರೀ ಮಹಾಂಕಾಳಿ ದೈವಸ್ಥಾನ ಮುಟ್ಟ ಅಭಿವೃದ್ಧಿ ಆಯ್ನ ತಾದಿ ಸೇರಿನಂಚ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಡು ಅಭಿವೃದ್ಧಿ ಕಾಮಗಾರಿಲೆಗ್ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆದ ಮುಖಾಂತರ 37 ಲಕ್ಷದ ಹೆಚ್ಚಿಗೆ ಅನುದಾನನ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಒದಗಾದರು. ಇನ್ನತ ಉದಿಪನನು ಬುಧವಾರ ಬಯ್ಯಾಗ ಮಾಡೂರು ಬಲ್ಯ ಪರಿಸರಡು ನಳಿನ್ ಕುಮಾರ್ ಕಟೀಲ್ ನಡಪಾಯರು. ಕೋಟೆಕಾರ್ ಪಟ್ಟಣ ಪಂಚಾಯತ್ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ 37 ಲಕ್ಷ ರೂಪಾಯಿ ಅನುದಾನ ಇದು ಇನ್ನಿಲ್ಲ ಒಂದು ಇದನ್ನ ಒಬ್ಬೊಬ್ಬರಲ್ಪ ಕರಂಡಿ ಮುಚ್ಚಿನ ಕೃಷ್ಣಕಾನ ನಡ್ಕೊಂಡು ಒಟ್ಟು ಈ ಕೋಟೆಕಾರದಾಗ ನಮ್ಮ 37 ಲಕ್ಷದ ಬೆಲೆ ಇನ್ನು ಒಟ್ಟಿಗೆ ನಮ್ಮ ಪೂರ ಮೂಲೆ ನಮ್ಮ ಈ ಗ್ರಾಮದ ಬೈದೆ ಸೂರ್ಯನ ಸಲುವಾಗಿ ಕೋಟೆಕಾರ ಬ್ರಹ್ಮಮುಗೇರ ಮಾರ್ಗದ ಕೇಂದ್ರ ಸರ್ಕಾರ ಮೂಲ ಬೈದೇರು 5 ವರ್ಷ ಎಂಬುದೆಲ್ಲ ಕೆಲವು ಕೆಲಸ ಮಾಡಿ ಆಟ ಇನ್ನಿಲ್ಲ ಬೈದೇರು ಅದೇ ಕೆಲಸ ಪ್ರೋಟ ಅಂದರೆ ಇನ್ನೇನು ಕೆಲಸವನ್ನು ಬಂದು ಬರಲಿಕ್ಕೆ 5-10 ನಿಮಿಷ ಒತ್ತಡ ಬಾರದು ಏನೆಲ್ಲ ತೊಗೊಂಡಿದ್ದೀನಿ ಅಭಿವೃದ್ಧಿ ಕೆಲಸ ಆತನ ನಮ್ಮ ಆಚರಣೆ ಆಶೀರ್ವಾದ ಪಡೆದು ಪ್ರಾರ್ಥನೆ. ಬಲ್ಯ ಬಾಳಿಕೆ ಶ್ರೀ ಅರಸು ಮಂಜಿಷ್ಟಾರ್ ದೈವಸ್ಥಾನದ ಜೀರ್ಣೋದ್ಧಾರದ ಕಾಮಗಾರಿನ ವೀಕ್ಷಣೆ ಮಲ್ತಿನ ನಳಿನ್ ಕುಮಾರ್ ಕಟೀಲ್ ಅವೇರ್ದ ಬೊಕ್ಕ ಬಲ್ಯ ಬ್ರಹ್ಮಶ್ರೀ ಮುಗೇರ ಮಹಾಂಕಾಳಿ ದೈವಸ್ಥಾನಗಳ ಭೇಟಿ ಕೊಡ್ದು ವಿಶೇಷ ಪ್ರಾರ್ಥನೆ ಸಂದಾಯರು.
ಸಮಸ್ಯೆ ಮಂಪುಗ ಆ ಸಂದರ್ಭ ಬಂದಾಗ ಅಂತ ಅಂತೇಳಿ ಬಹುಶಃ ಆ ದೈವಲ್ನ ಪ್ರೇರೇಪಣೆ ನೀರಿಗೆ ಬರ್ತಾರೆ ಎಂಕಲ್ಲ ಮಾತ ಕುಟುಂಬದಾಕಲ್ನ ಊರದಾಕಲ್ನ ಮಾತ ಆಶಯ ನೇನೊಂಜಿ ನೀರು ಕೈ ಹಿಡ್ದೀರಿ ಬೇಕು ಮಲ್ಲ ಮಟ್ಟದ ಸಹಾಯ ಮಂತದ್ದು నేను ಮನ್ಪಾದ ಕೋರಡು ಪ್ರಾರ್ಥನೆ ಮಾಡ್ತೀನಿ ಬನ್ನಿ ಬೈದೇರು ಅಂಚೆ ಮೂರು ಜಾತಿ ಸಮುದಾಯದ ಕೊಡು ಬ್ರಹ್ಮ ಮುಗಿರ ಮಕ್ಕಳ ದೇವಸ್ಥಾನದ ಒಂಜಿ ಬೋರ್ಡು ಆತನದು ಆ ಪೂರ್ವಜರು ಅಕನ ನಂಬಿಕೆ ತಾತನ ಪ್ರಾರ್ಥನೆದ ಜಾಗ ನೆಗೆ ತುಂಬ ಕಳ್ಳಿ ಕುಮಾರ್ ಕಟ್ಟಿಲಿದೆ ಬೈದು ಲೋಕಸಭೆಗೆ ಮುಖಂಡ ಪಾತ್ರ ಸಂತೆ ಐಕ್ಯ ಆಚರು ಅವೇ ಪೋಸ್ಟಿಕ್ಕೆ ಅಂಚ ನನದ ಮಗು ನಮ್ಮ ಸರ್ವೇರ್ನ ಒಟ್ಟಿತ್ತು ನೀ ಪ್ರಾರ್ಥನೆ ಬಂಡ ಅದು ಅದೇ ನಾ ಮನಸ್ಸು ಬಸ್ ಆಸೆ ಜನ ಜೀವನ ಬೈದೇರ ಆ ಜನ ದೇವಿ ಗೊತ್ತುಂಟು ನಾಲ್ಕು ಬೇಡಿಕೆ ವಾಸ ಹೊರಡಾಗ್ತದೆ ಇನ್ನು ಹೆಂಚಿನ ಸಂಕಲ್ಪ ಅಂತಾರ ಆ ಸಂಕಲ್ಪ ಈ ಜಾಗ ಈಡೇರಿಸಲು ಇವನ್ನ ಕೀರ್ತಿ ಪತಾಕೆ ರಟ್ಟು ಸ್ವಾಮಿ ದೇವರೇ ಇವ್ರನ್ನ ಕೈ ಕೀರ್ತಿ ಕೆಲಸ ಹೊಡ ಅತಿ ಗ್ಯಾರಂಟಿ ಅಭಿವೃದ್ಧಿ ಕಾಮಗಾರಿದ ಉದಿಪನಗ ಬತ್ತಿನ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರನ್ನು ವಾಹನ ಜಾಥಾ ಮೂಲಕ ಬೀರಿ ಜಂಕ್ಷನ್ ಹಿಡಿದು ಮಾಡೂರು ಬಲ್ಯ ಮುಟ್ಟ ಎತ್ಕೊಂಡೇರು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ, ಕುಡ್ಲ ಮಂಡಲ ಉಪಾಧ್ಯಕ್ಷರು ಯಶವಂತ್ ಅಮೀನ್, ಜಿಲ್ಲಾ ಸಮಿತಿ ಸದಸ್ಯರು ಚಂದ್ರಶೇಖರ್ ಉಚ್ಚಿಲ್, ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸುಜಿತ್ ಕುಮಾರ್ ಮಾಡೂರು, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಮಂಡಲ ಪದಾಧಿಕಾರಿಗಳು, ಬೇತೆ ಬೇತೆ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು, ಶಕ್ತಿ ಕೇಂದ್ರದ ಪ್ರಮುಖರು, ಕೋಟೆಕಾರ್ ಪಟ್ಟಣ ಪಂಚಾಯತದ ಸದಸ್ಯರು ಈ ಹೊರತು ಒಟ್ಟಿಗೆ ಇದ್ದರು.